ಸೆಂಟ್ರಲ್ ಎಕ್ಸೈಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಕಮಿಷನರೇಟ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಳೆ ಬಂದರಿನಲ್ಲಿ ನಡೆಯಿತು. ಜನವರಿ 16ರಿಂದ 31ರವರೆಗೆ ಮಂಗಳೂರಿನ ವಿವಿಧೆಡೆ ಸ್ವಚ್ಛತಾ ಅಭಿಯಾನ ನಡೆಯಲಿದ್ದು, ಇಂದು ಹಳೆ ಬಂದರಿನಲ್ಲಿರುವ ಸೆಂಟ್ರಲ್ ಎಕ್ಸೈಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಕಮಿಷನರೇಟ್ ಕಚೇರಿ ವ್ಯಾಪ್ತಿಯಲ್ಲಿ ಸಿಬ್ಬಂದಿಯೊಬ್ಬರು ಕಸ ಕಡ್ಡಿಗಳನ್ನು ಹೆಕ್ಕಿ ಸ್ವಚ್ಛತೆಯನ್ನ ಕಾಪಾಡಿದ್ರು. ಬಳಿಕ ಗಿಡ ನೆಟ್ಟು ವಿಭಿನ್ನವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಚರಿಸಿದ್ರು. ಈ ಸಂದರ್ಭ ಐಆರ್ಎಸ್ನ ಡಾಕ್ಟರ್ ಎಂ ಸುಬ್ರಹ್ಮಣ್ಯಂ ಅವರು ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಆ ನಿಟ್ಟಿನಲ್ಲಿ ಇಂದು ಸ್ವಚ್ಛತಾ ಅಭಿಯಾನವನ್ನ ಕೈಗೊಂಡಿದ್ದೇವೆ ಎಂದರು. Part of the Swachhta program, the central government is observing Swachhta Pakhwada from 16th of January to 31st of January. So in that part we have been undertaking a lot of activities. Number one, on the first day we are taking the pledge for keeping the cleanliness, not just the surroundings and also the minds, and to ensure India becomes much cleaner, which itself will add to the whatever the vibrancy India is showing to the world in the ease of being business and being the most preferred destination. So other activities what we have undertaken, we have adopted some roads where we are just trying to beautify the structures, and then the plantations along this site where we have a lot of nostalgic. ಈ ಸಂದರ್ಭ ಸೆಂಟ್ರಲ್ ಎಕ್ಸೈಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಅಡಿಷನಲ್ ಕಮಿಷನರ್ ಇಮಾಮುದ್ದೀನ್ ಅಹಮದ್, ಕಸ್ಟಮ್ಸ್ ಮಂಗಳೂರಿನ ಅಡಿಷನಲ್ ಕಮಿಷನರ್ ರೀನಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.